ನಾರಾವಿ ರಸ್ತೆಯಲ್ಲಿ ಬಹಳ ನಿಧಾನಗತಿಯಲ್ಲಿ ಒಂದು ಕೋಲು ಹಿಡಿದು ಸಾಕ್ತಾ ಇದ್ದಂಥ ವ್ಯಕ್ತಿಯೊಬ್ಬರು ಸಿಕ್ಕಿದ್ರು ನೋಡಿ. ಸಂಪೂರ್ಣವಾಗಿ ನೀ ಕ್ಯಾಪ್ಗಳನ್ನು ಹಾಕಿ ಕೆಳಗೆ ಮೇಲೆ ನೀ ಕ್ಯಾಪ್ಗಳನ್ನು ಹಾಕಿ, ಅದು ಕೂಡ ಟ್ರ್ಯಾಕ್ ಪ್ಯಾಂಟಿನ ಮೇಲ್ಭಾಗದಲ್ಲಿ ನೀ ಕ್ಯಾಪ್ಗಳನ್ನು ಹಾಕಿ ಒಂದು ಟೋಪಿ ಧರಿಸಿ ಉರಿ ಬಿಸಿಲಿನಲ್ಲಿ ಸಾಕ್ತಾ ಇದ್ದಾರೆ. ಅವ್ರ ಹತ್ರ ಕೇಳಬೇಕು ಅಂತ ಅನ್ನಿಸ್ತು, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಈ ವಿಷಯ ಒಂದು ದಂಡ ಇದೆ ನೋಡಿ, ಈ ದಂಡ ಹಿಡ್ಕೊಂಡು ಸಾಗಿದ್ದಾರೆ. ಮತ್ತು ಬ್ಯಾಗಲ್ಲಿ ಏನೆಲ್ಲ ಇದೆ, ಬ್ಯಾಗಲ್ಲಿ ನೋಡಿ ನೀರಿದೆ, ಬಾಳೆಹಣ್ಣು ಎಲ್ಲ ಇಟ್ಕೊಂಡು ಸಾಕ್ತಾ ಇದ್ದಾರೆ. ನಮಸ್ತೆ. ಹೌದು ಹೇಳಿ. ಏನು ಹೆಸರು? ಸುಭಾಷ್ ಅಂತ. ಸುಭಾಷ್, ಎಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀರಿ? ಧರ್ಮಸ್ಥಳದ ಕಡೆ. ಯಾವ ಧರ್ಮಸ್ಥಳಕ್ಕೆ? ಹಾಂ, ಎಲ್ಲಿಂದ? ಹೆಬ್ರಿಯಿಂದ ಒಂದು 10 ಕಿಲೋಮೀಟರ್ ಮುಂದೆ ಇದೆ ನಮ್ಮೂರು, ಅಲ್ಲಿಂದ ಧರ್ಮಸ್ಥಳ. ಯಂಗ್ಸ್ಟರ್ಸ್ ಕೂಡ ಪಾದಯಾತ್ರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ವಿಶೇಷ. ಮತ್ತು ಈ ಹಿಂದೆ ನಾವೊಂದು ಗೀರ್ ಎತ್ತನ್ನು ತಂದಂಥ ಸಂದರ್ಭದಲ್ಲಿ ಒಂದು ವರದಿಯನ್ನು ಮಾಡಿದ್ದು ಧರ್ಮಸ್ಥಳಕ್ಕೆ. ನೀವು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುವಂಥ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ? ಉದ್ದೇಶ ನಮ್ಮ ತಂಗಿ ಮದುವೆ ಅಂತ ಇತ್ತು, ಫಿಕ್ಸ್ ಆಗಿತ್ತು. ಅವಳು ಮದುವೆಯಾಗಿ ಮುಂದೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಇರಲಿ, ಖುಷಿಯಾಗಿರಲಿ ಅನ್ನೋ ಕಾರಣದಿಂದ ಈ ಒಂದು ಯಾತ್ರೆ ಮಾಡ್ತೀನಿ ಅಂತ ನಾನು ಅವಾಗ ಹೇಳ್ಕೊಂಡಿದ್ದೆ. ಅವಳು ಮದುವೆ ಆಯಿತು, ಇನ್ನು ಅವಳು ಚೆನ್ನಾಗಿರಲಿ ಜೀವನದಲ್ಲಿ ಅಂದ್ಕೊಂಡು ಹರಕೆ ತೀರ್ಸೋಣ ಅಂತ ಇವಾಗ ಬಂದೆ ನಾನು. ತಂಗಿ ಗೊತ್ತುಂಟ ನೀವು ಹೊರಟಿದ್ದು? ಗೊತ್ತು, ಎಲ್ಲರಿಗೂ ಗೊತ್ತು, ಎಲ್ಲ ಫ್ಯಾಮಿಲಿಗೆಲ್ಲ ಗೊತ್ತು. ಯಾಕೆ ತಂಗಿಯ ಮದುವೆ ಆಗಬೇಕು ಅಂತ ಕಟ್ಟಿಕೊಂಡು ಹರಕೆ ಅಂದ್ರೆ ಲೇಟ್ ಆಯ್ತಾ? ಏನಾದ್ರು ಲೇಟ್ ಅಂತ ಇಲ್ಲ, ಅಂದ್ರೆ ನಂಗೆ ತಂಗಿ ಅಂತ ಒಂದು ಅಟ್ಯಾಚ್ಮೆಂಟ್ ತುಂಬ ಕ್ಲೋಸ್. ಅವಳು ಮನೇಲಿ ಇಲ್ಲ ಅಂದ್ರೆ ನಮ್ಗೆ ಅಷ್ಟು ಆಗೋದಿಲ್ಲ, ಆ ಥರ ಅಷ್ಟು ಕ್ಲೋಸ್ ಇದ್ದಾಳೆ. ಈಗ ಅವಳು ಮದುವೆ ಆಯ್ತಲ್ಲ, ಒಂದು ಸ್ವಲ್ಪ ನಾವು ಕೇರ್ ಮಾಡೋ ಹಾಗೆ ಗಂಡ ಕೇರ್ ಮಾಡ್ತಾನಿಲ್ಲ ನಮ್ಗೆ ಗೊತ್ತಿಲ್ಲ. ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಇನ್ನೊಂಥರ ನನಗೆ ಮನಸ್ಸಿಗೆ ಅನ್ನಿಸ್ತು, ಇದೊಂದು ಯಾತ್ರೆ ಮಾಡೋಣ ಅಂತ ಬಂದೆ ನಾನು. ಎಷ್ಟು ದಿನ ಆಯ್ತು ತಂಗಿ ಮದುವೆ ಆಗಿದ್ದು? ಒಂದು 2-3 ದಿವಸ ಆಯ್ತು ಅಷ್ಟೇ. 3 ದಿವಸ. ಹಾಂ. ಈ 3 ದಿವಸ ತಂಗಿ ಮದುವೆ ಆದ ಕೂಡಲೇ ಬೇರೆ ಎಲ್ಲ ಫಂಕ್ಷನ್ಗಳು ಇರೋದಿಲ್ವಾ? ಅದೇ ಬೀಗ ಊಟ ಎಲ್ಲ ಮುಗೀತು, ಅದು ಮುಗಿದು ಮಾರನೇ ದಿನ ಹೊರಟೆ ನಾನು. ನಿನ್ನೆ ಬೆಳಗ್ಗೆ 6 ಗಂಟೆ ಬಿಟ್ಟಿದ್ದೀನಿ. ಓಕೆ. ತಂಗಿ ಗಂಡ ನಿಮ್ಮ ಭಾವ ಈ ಯಾತ್ರೆ ಬಗ್ಗೆ ಏನು ಹೇಳಿದ್ರು? ಅವರು ಸ್ವಲ್ಪ ಜಾಗ್ರತೆಯಾಗಿ ಹೋಗು, ಇದೆಲ್ಲ ಯಾಕೆ ಬೇಕಿತ್ತು ಹಾಗೆಲ್ಲ ಅಂದರು. ಇಲ್ಲ ಹಾಗೆಲ್ಲ, ಅದು ನನ್ನ ಮನಸ್ಸಿಗೆ ತೃಪ್ತಿ ಇದೆ ಆ ಥರ ಮಾಡಿದ್ರೆ, ನಾನು ಅದಕ್ಕೆ ಈ ಥರ ಮಾಡ್ಬೇಕು ಅಂದ್ಕೊಂಡು ಬಂದೆ. ಈಗ ಎಲ್ಲರೂ ಹರಕೆ ತೀರಿಸ್ತಾರೆ, ಅಲ್ಲಿ ಹೋಗ್ಬಿಟ್ಟು ತಲಾಭಾರ ಈ ಥರ ಹರಕೆ ತೀರಿಸ್ತಾರೆ. ಅದು ನಾವು ದೇವರಿಗೆ ದುಡ್ಡಿನ ಹರಕೆ ತೋರಿಸ್ದಂಗೆ ಆಗ್ಬಿಡುತ್ತೆ, ನಮ್ಮ ಶ್ರಮ ಬಂದಿರಲ್ಲ ಅದರಲ್ಲಿ. ನಾವು ಒಂದು ದೇವರಿಗೆ ಹೋಗ್ಬೇಕಂದ್ರೆ ನಾವು ಕಷ್ಟಪಟ್ಟು ಹೋಗ್ಬೇಕಂತೆ, ಅಂದರೆ ನಾವು ಒಂದು ನೋವು ಗಿವು ಅನುಭವಿಸಿ ಹೋಗ್ಬೇಕಂತೆ, ಅವಾಗ ದೇವರು ಪ್ರತಿಫಲ ಕೊಡ್ತಾನಂತ ನಾನು ಎಲ್ಲೋ ಒಂದು ಸ್ವಲ್ಪ ಕೇಳಿದ್ದೆ. ಅದು ನನಗೆ ರಿಯಲೈಸು ಆಗಿದೆ ಲೈಫಲ್ಲಿ. ಹಾಗಾಗಿ ನನ್ನ ತಂಗಿಗೂ ಒಂದು ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಬಂದೆ. ಈಗ ತುಂಬ ಜನ ಶಿವರಾತ್ರಿಯ ಟೈಮಲ್ಲಿ ಪಾದಯಾತ್ರೆ ಹೋಗ್ತಾರೆ. ನೀವು ಇದೊಂದು ತುಂಬ ಬಿಸಿಲಿನ ಟೈಮ್ ಕೂಡ ಹೌದು. ಎಷ್ಟು ಕಷ್ಟ ಆಯಿತು ಪಾದಯಾತ್ರೆ? ಕಷ್ಟ ಅಂದರೆ ನಿನ್ನೆ ಅದು ಅಡ್ಡದಾರಿಯಲ್ಲಿ ಬರುವಾಗ ಕಾಡಲ್ಲಿ ಬಂದೆ, ರಾತ್ರಿ ಆಗಿದೆ, ಹೆಂಗಾದ್ರೂ ಕಾಡು ದಾಟಲೇಬೇಕು ನಾನು, ಇಲ್ಲ ಅಲ್ಲೇ ಉಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅದೇ ಏನು ನಡೆಯೋಕ್ಕೆ ಬರ್ತಾ ಇರಲಿಲ್ಲ, ಅಂದ್ರೂ ಬರಲೇಬೇಕಲ್ಲ. ಹಿಂಗೆ ದಾಡ್ಕೊಂಡು ಇನ್ನು 9-10 ಗಂಟೆ ಆಯಿತು ಇದು ಆ ಊರಿಗೆ ಬರುವಾಗ. ಹಾಂ, ಭೋಜಗೋಳಿ. ಅಲ್ಲಿಗೆ ಬರೋವಾಗ ತುಂಬ ಕಷ್ಟ ಆಯಿತು. ಅಲ್ಲಿಂದ ಇಲ್ಲಿ ಮತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ, 21 ಕಿಲೋಮೀಟರ್ ನಾನ್ ಸ್ಟಾಪ್ ನಡೆದೆ. ಅವಾಗ ಅಲ್ಲೊಂದು ಹೋಟ್ಲ ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಮತ್ತೆ ನಡೀತಾ ಇದ್ದೆ. ಈಗ ನೀವು ಎಷ್ಟು ದಿನದ ಪ್ಲಾನ್ ಹೆಬ್ರಿಯಿಂದ ಧರ್ಮಸ್ಥಳಕ್ಕೆ? ನಂದು 2 ದಿನ ಪ್ಲಾನ್ ಇತ್ತು. ಒಂದು ದಿನಕ್ಕೆ 60 ಕಿಲೋಮೀಟರ್ ನಡಿಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ನಿನ್ನೆ 55ಕ್ಕೆ ಸ್ಟಾಪ್ ಆಯಿತು. ಇವಾಗ ಸ್ವಲ್ಪ ಕಷ್ಟ ಇದೆ, ಬೆಳ್ತಂಗಡಿ ಇಲ್ಲ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಮುಂದೆ ಹೋಗ್ಬೇಕು, ಸ್ಟಾಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಬಹಳಷ್ಟು ಜನ ನಡಿಗೆ ಹೋಗ್ತಾರೆ, ಒಂದಷ್ಟು ಟೀಮ್ ಆಗಿ ಹೋಗ್ತಾರೆ. ನೀವು ಒಂಟಿ ಹೊರಟಿದ್ದೀರಿ, ದೊಡ್ಡ ರಿಸ್ಕ್ ಅಲ್ವಾ? ರಿಸ್ಕ್ ಅಂತ ಇಲ್ಲ, ತಂಗಿ ಅಂತ ಬಂದಾಗ ನಾನು ಯಾವುದೇ ರಿಸ್ಕ್ ನೋಡಲ್ಲ. ಅದೇ ಥರ ನಂಗೆ ಮುಂಚಿಂದನೂ ಹಾಗೆ, ಯಾವುದೇ ಇದ್ರೂ ಒಬ್ಬನೇ ಮಾಡೋದು. ನಾನು ಹರಕೆ ಹೊತ್ಕೊಂಡು ಇನ್ನೊಬ್ರಿಗೆ ಕಷ್ಟ ಕೊಡೋದು ನನಗೆ ಇಷ್ಟ ಆಗೋದಿಲ್ಲ. ನಾನು ಹರಕೆ ತೊಗೊಂಡು ನಾನೇ ತೀರಿಸ್ಬೇಕು ಅದನ್ನ. ಇನ್ನೊಬ್ರು ಬರೋದು ನನ್ನ ಜೊತೆ ಅವ್ರನ್ನ ಹೆಲ್ಪ್ ತೊಗೊಳ್ಳೋದು ಇಲ್ಲ, ನಾನು ಒಬ್ಬನೇ ಬರ್ತೀನಿ ಅಂತ ಹೇಳ್ಕೊಂಡಿದ್ದು ನಾನು ಒಬ್ಬನೇ ಮುಗಿಸ್ತೀನಿ. ಅದು ಈ ಹಿಂದೆ ಯಾವುದಾದ್ರು ಮಾಡಿದ್ದೀರಿ ಇಂಥದ್ದು? ಇಲ್ಲಿ ಮಾಡಿ ತಿರುಪತಿಯಲ್ಲಿ ಅಷ್ಟು ಸ್ಟೆಪ್ಸಿಗೆ ಅದು ಅರ್ಶಿನ ಕುಂಕುಮ ಹಚ್ಕೋತೀನಿ ಅಂತ ಹೇಳಿದ್ದೆ. ಕೆಲವ್ರು ಏನಂತಾರೆ ಅರ್ಶಿನ ಕುಂಕುಮ ಹಚ್ಚುವಾಗ ನೀ ಕುಂಕುಮ ಹಚ್ಕೊಂಡೋಗಿ ನಾನು ಅರ್ಶಿನ ಹಚ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ನಾನು ಅದೆಲ್ಲ ಮಾಡೋಕ್ಕೆ ಕೊಡಲ್ಲ. ನಾನು ಹೇಳ್ಕೊಂಡಿದ್ದು ನಾವು ಒಬ್ಬನೇ ಮಾಡಬೇಕು, ಅಷ್ಟು ಸ್ಟೆಪ್ಸಿಗೆ ನಾವು ಒಬ್ಬನೇ ಮಾಡ್ತೀನಿ, ಬೇರೆ ಯಾವುದು ಬಾರಿಗೆ ಮಾಡೋಕ್ಕೆ ಕೊಡೋಲ್ಲ. ನಾವೇ ಹಚ್ಚಿರೋದು, ನಾವೇ. ಇನ್ನು ಅಮ್ಮ ನಾನು ಹಚ್ತೀನಿ ಅಂದ್ರೆ ನಮ್ಮ ಫ್ರೆಂಡ್ಸು ಇದ್ದರು, ನೀವೊಂದು ಹಚ್ಕೊಂಡೋಗಿ ನಾನು ಇನ್ನೊಂದು ಹಚ್ಕೊಂಡು ಬರ್ತೀನಿ, ಎಲ್ಲರೂ ಹಾಗೆ ಮಾಡೋದಂದರು. ಎಲ್ಲರೂ ಮಾಡ್ತಾರೆ, ನನ್ನ ರೂಲ್ಸೇ ಬೇರೆ. ಹರಕೆ ಹೊತ್ಕೊಂಡಿದ್ದು ನಾನು, ಅದು ನಂಗೆ ಪ್ರತಿಫಲ ಸಿಕ್ಕಿದೆ, ನಾನೇ ಮಾಡ್ತೀನಿ. ಹಾಂ, ನಾನೇ. ಈಗ ನಿಮಗೆ ಹೀಗೆ ಹರಕೆ ಹೊತ್ತುಕೊಂಡ ನಂತರ ಪ್ರತಿಫಲ ಎಷ್ಟು ದಿನದಲ್ಲಿ ಸಿಕ್ತು ಧರ್ಮಸ್ಥಳಕ್ಕೆ ಹರಕೆ ಹೊತ್ಕೊಂಡ? ಅಂದರೆ ನಾನು ಹರಕೆ ಯಾವ ಥರ ಹೊತ್ಕೋತೀನಿ ಅಂದರೆ, ನನಗೆ ಬೇಕಂತ ಇವತ್ತಿನ ಮಟ್ಟ ಹರಕೆ ಹೊತ್ಕೊಳ್ಳಲ್ಲ. ನನಗೆ ಇವತ್ತಿನ ಮಟ್ಟ ಒಳ್ಳೇದು ಮಾಡೋಂತ ನಾನು ಕೇಳಲ್ಲ. ಅಂದರೆ ನಂಗೆ ಅಗ್ದಿ ಬೇಕಾದವರು, ಅಂದರೆ ನನಗೆ ಇಷ್ಟವಾದವರು. ಈಗ ನನಗೆ ನಮ್ಮ ಅಕ್ಕ, ನಮ್ಮ ತಂಗಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ಇವರೆಲ್ಲ ಒಂಥರ ಅಟ್ಯಾಚ್ಮೆಂಟ್. ನಾವು ಹೊರಗಿನವ್ರು ಯಾರು ನಂಬಲ್ಲ. ರಿಲೇಷನ್ಸಲ್ಲಿ ಸ್ವಲ್ಪ ತುಂಬ ಜನ ಅಟ್ಯಾಚ್ಮೆಂಟ್ ಇದ್ದಾರೆ. ಇವ್ರಿಗೆ ಒಳ್ಳೇದಾಗಬೇಕಂದ್ರೆ ನಾನು ಸ್ವಲ್ಪ ಕ್ರಿಟಿಕಲ್ ಆಗಿರೋ ಹರಕೆ ಹೊತ್ಕೋತೀನಿ. ಅಲ್ಲಿ ಹೋಗಿ ಸಣ್ಣ ಅರ್ಚನೆ ಕೊಟ್ಟೆ ಇವ್ಯಾವ ನಾವು ಮಾಡೋಕ್ಕೆ ಹೋಗಲ್ಲ. ಈ ಥರ ದೊಡ್ಡದಾಗಿ ಮಾಡ್ಬೇಕಂತ. ನಮ್ಮ ಅಕ್ಕನ ಮದುವೆ ಆಗ್ಬೇಕಂತ ಅದು ಮಾಡಿದ್ದೆ, ಅದು ಅವಳು ಮದುವೆ ಆಯಿತು, ಅದನ್ನು ಮಾಡಿದೆ. ಈಗ ಇವಳು ಮದುವೆ ಆದಮೇಲೆ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಇದನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಒಂದು ಟ್ಯಾಟೋ ಇದೆ, ಇಂಡಿಯನ್ ಆರ್ಮಿ ಅಂತ ಕ್ರೇಜು. ಇಂಡಿಯನ್ ಆರ್ಮಿ? ಹಾಂ. ಏನಿದು ಇಂಡಿಯನ್ ಆರ್ಮಿ ಅಂತ ಟ್ಯಾಟೋ? ಅಂದರೆ ಆರ್ಮಿ ಬಗ್ಗೆ ತುಂಬ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಹೋಗ್ಬೇಕಂತ ಇತ್ತು. ನಮ್ಮ ಮೇಲೆ ಒಬ್ಬನೇ ಹುಡುಗ ಅಲ್ಲ,
ಬೇಡ ಅಂತೆಲ್ಲ ಮನೇಲಿ ಅಂದರು, ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹ್ಮ್. ಅದಕ್ಕೆ ಟ್ಯಾಟು ಅಂತ ತುಂಬ ಟೈಮ್ ಆಯ್ತು ಹಾಕಿ. ಇಂಡಿಯನ್ ಆರ್ಮಿ. ಹಾಂ, ಇಂಡಿಯನ್ ಆರ್ಮಿ ಅಂತ. ಓಕೆ, ಆರ್ಮಿ ಬಗ್ಗೆ ಏನು ಹೇಳ್ತೀರಿ? ಆರ್ಮಿ ಬಗ್ಗೆ ಅಂದರೆ ಸಲ್ಯೂಟ್ ಅಂತ ಸೈನಿಕರ ಹೇಳಿ ಬಗ್ಗೆ ಹೆಚ್ಚಿಗೆ ಮಾತೇ ಇಲ್ಲ ಅವ್ರ ಬಗ್ಗೆ. ನಮ್ಮ ಕಡೆ ಒಂದು ಒಳ್ಳೆಯ ಫೀಲಿಂಗ್ಸ್ ಇದೆ. ಏನೇ ಇದ್ರು ಅವರು ಅಲ್ಲಿ ಹೆಲ್ಪ್ ಮಾಡಿದ್ರೆ ನಾನು ಇಲ್ಲಿ ಹೆಲ್ಪ್ ಮಾಡ್ತೀನಿ. ನನಗೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾರೆ, ಈಗ ನಂದು ಯಾವುದೇ ಫಂಕ್ಷನ್ ಇದ್ರು ನಾನೇನು ಕೆಲಸ ಮಾಡಿಲ್ಲ ಅಂದರು ನಮ್ಮ ಧಾರವಾಡದಿಂದ ಫ್ರೆಂಡ್ಸ್ ನಮ್ಮೂರಿಗೆ ಬಂದು ಕೆಲಸ ಮಾಡಿ ಹೋಗ್ತಾ ಇರ್ಬೇಕಾದ್ರೆ. ಆ ಥರ ನಾನು ಎಲ್ಲ ಕಡೆ ಹಂಗಿದ್ದೀನಿ. ಹೆಲ್ಪಿಂಗ್ ನೇಚರ್ ಏನೇ ಇರ್ಬೋದು, ಏನೇ ಆದರೂ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನೀವು ಏನು ಕೆಲಸ ಮಾಡೋದು? ನಾವು ಹೊಂಡಾ ಶೋರೂಮಲ್ಲಿ ಸೇಲ್ಸ್ ಮಾಡ್ತಾ ಇದ್ದೀವಿ ಎಲ್ಲಿ? ಧಾರವಾಡದಲ್ಲಿ. ಹೆಬ್ರಿಯಿಂದ ಧಾರವಾಡವಾ? ಅಂದರೆ ಕೆಲಸ ಮಾಡೋದು ಧಾರವಾಡದಲ್ಲಿ ಇರೋ ಅಜ್ಜಿ ಮನೆಯಲ್ಲ ಹೆಬ್ರಿ. ಅಜ್ಜಿ ಮನೆಯಲ್ಲ ಹೆಬ್ರಿ, ಹಾಂ. ಓಕೆ, ಈಗ ಧಾರವಾಡದಲ್ಲಿ ಎಷ್ಟು ದಿನ ರಜೆ ಕೊಟ್ಟಿದ್ದಾರೆ ನಿಮಗೆ? 1 ಮಂತ್ ರಜೆ ಹಾಕಿದ್ದೀನಿ. ರಿಸೈನ್ ಲೆಟರ್ ಬರೆದಿದ್ದೆ ನಾನು ಮದುವೆ ಅಂತ. ಅವರೇ ತೊಗೊಂಡಿದ್ದಾರೆ, ಮತ್ತೆ ಹೋದರೆ ಕರ್ಕೊತಾರೆ, ಅದು ಕನ್ಫರ್ಮ್ ಇಲ್ಲ. ಬಟ್ ಈಗ ಮದುವೆಗೆ ಮುಗಿಸಿ ಇದೆಲ್ಲ ಮುಗಿಸಿ ಹೋಗೋಣ ಅಂತ 1 ತಿಂಗಳು ರಜೆ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಮದುವೆ ಪಾದಯಾತ್ರೆ ಸೇರಿ ರಿಸೈನೇ? ಹಾಂ, ರಿಸೈನ್. ದೇವ್ರ ಮೇಲೆ ಬಾರ ಹಾಕಿದ್ದ? ಅಂದರೆ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ನಂದು. ಅದಕ್ಕೆ ರಿಸೈನ್ ಕೊಟ್ಟು ಬಂದ್ಬಿಟ್ಟೆ ಅದು. ಓಕೆ, ಈ ಓನ್ ಬಿಸ್ನೆಸ್ ಇದ್ದು ಕೂಡ ಒಂದು ಬೇಡಿಕೆ ಇದೆಯಾ ದೇವ್ರ ಹತ್ರ? ಆ ಥರದ್ದೇನು ನನ್ನ ಬಗ್ಗೆ ನಾನು ಕೇಳೋದೇ ಇಲ್ಲ ಇವತ್ತಿನವ್ರು. ಅಂದರೆ ನನ್ನ ಬಗ್ಗೆ ನಾನು ಕೇಳಿದ್ರೆ ನಾನು ಸ್ವಾರ್ಥಿ ಆಗಿಬಿಡ್ತೀನಿ ದೇವ್ರ ಹತ್ರ. ದೇವರು ಆರಾಮಾಗಿ ಇಟ್ಟಿದ್ದಾನೆ, ತಿನ್ನೋಕೆ ಊಟ ಇದೆ, ಎಲ್ಲ ಇದೆ, ಸಾಕು ನನಗೆ. ಹಾಂ, ಸಾಕು. ಇನ್ನೊಬ್ಬರಿಗೋಸ್ಕರ ಕೇಳಿದ್ರೆ ಅವರಿಗೆ ಅದು ಪ್ರತಿಫಲ ಸಿಗ್ತದೆ ಅನ್ನೋ ನನ್ನ ನಂಬಿಕೆ ಇದೆ. ಈಗ ನಾನು ನಿಮ್ಮ ಬಗ್ಗೆ ಏನಾದರೂ ಕೇಳ್ಕೊಂಡ್ರೆ ನಿಮ್ಗೆ ಆಗುತ್ತೆ ಅನ್ನೋ ನಂಗೆ ಫೀಲ್ ಇದೆ. ನಿಮ್ಮ ಬಗ್ಗೆ ನಾನು ದೇವ್ರ ಹತ್ರ ಬೇಡ್ಕೊಂಡ್ರೆ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ, ನನಗೆ ಒಳ್ಳೇದಿದೆ. ನನಗೋಸ್ಕರ ನಾನು ಕೇಳ್ಕೊಂಡ್ರೆ ದೇವ್ರು ಕೊಡ್ತಾನೋ ಅದು ನಂಬಿಕೆ ಇಲ್ಲ. ಈಗ ನಿಮ್ಮನ್ನು ನೀವು ಹೊರಟ ನಂತರ ಎಷ್ಟು ಕಾಲ್ಸ್ ಬಂದು ನಿಮಗೆ ಮನೆಯಿಂದ, ಮತ್ತು ಬರುವಾಗ ವಾಕಿಂಗ್ ಬರುವಾಗ ಅಲ್ಲಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಜನರದ್ದು? ರೆಸ್ಪಾನ್ಸ್ ಅಂದರೆ ಎಲ್ಲರೂ ಹೇಳೋದು ಒಬ್ಬರೇ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಒಂದು 2-3 ಜನ ಆದರೂ ಬೇಕಂತಾರೆ. ಅವಾಗ ಹೇಳ್ತೀನಿ, ಇಲ್ಲ ಒಬ್ಬನೇ ಹರಕೆ ಹೊತ್ಕೊಂಡಿರೋದು, ನಾನು ಒಬ್ಬನೇ ತೀರಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ಮನೆಯಲ್ಲಿ ಅಮ್ಮ ಮತ್ತು ಅಣ್ಣ ಎಲ್ಲ ತಂಗಿ ಎಲ್ಲ ಕಾಲ್ ಮಾಡ್ತಾ ಇರ್ತಾರೆ. ಭಾವನೂ ಕಾಲ್ ಮಾಡ್ತಾ ಇದ್ರು, ಸ್ವಲ್ಪ ಹುಷಾರಾಗಿ ಹೋಗಿ ಹಂಗೆ ಅಂತ. ಹೆಚ್ಚಿಗೆ ಫೋನ್ ಕಾಲ್ ಅದು ಎತ್ತಲ್ಲ. ಅಂದರೆ ಬೆಳಗ್ಗೆ 1 ಟೈಮ್, ಸಾಯಂಕಾಲ 1 ಟೈಮು, ಮಧ್ಯಾಹ್ನ 1-2-3 ಜನ ಹಂಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಚಾರ್ಜ್ ಬೇಕಲ್ಲ ಫೋನಲ್ಲಿ, ಹಂಗೆ ಹೋಗ್ತಾ ಇರೋದು. ಹಾಂ. ಈಗ ಅಲ್ಲಲ್ಲಿ ನಿಮಗೆ ನೀರು ಅಥವಾ ಇದನ್ನು ತಿನ್ನಿ ಇಂಥದ್ದೇನಾದರೂ ಜನರಿಂದ ರೆಸ್ಪಾನ್ಸ್ ಅಂದರೆ ನಿನ್ನಲ್ಲಿ ಇದು ಅಯ್ಯಪ್ಪ ಸ್ವಾಮಿದು ಶಿಬಿರ ಇರುತ್ತಲ್ಲ, ಅಲ್ಲಿದ್ದೆ. ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನಂಗೆ. ನೈಟಲ್ಲಿ ಮಲಗೆಲ್ಲ ಜಾಗ ಕೊಟ್ಟರು, ಊಟ ಕೊಟ್ಟರು, ಬೆಳಗ್ಗೆ ಫಲಾರ ಎಲ್ಲ ಕೊಟ್ಟರು. ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ. ಮತ್ತು ದಾರಿ ಉದ್ದಕ್ಕೆ ಬರುವಾಗ ಅಂದರೆ ಈಗ ನೀವು ಗುಡಿಯಲ್ಲಿ ಮಲ್ಕೊಳ್ಳಿ, ಲಾಡ್ಜ್ಗೆಲ್ಲ ಹೋಗಬೇಡಿ, ಕಾಸ್ಟ್ಲಿ ಆಗ್ತದೆ, ಮತ್ತು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋಬೇಡಿ, ಈ ಥರ ಎಲ್ಲ ನಂಗೆ ತುಂಬ ಜನ ಹೇಳಿದ್ರು. ಅವ್ರ ಮಾತು ಕೇಳ್ಕೊಂಡು ಹಾಗೆ ಬರ್ತಾ ಇದ್ದೀನಿ. ಹಾಂ, ಚೆನ್ನಾಗಿ ಆಗ್ತಾ ಇದೆ. ಹಾಂ, ಚೆನ್ನಾಗಿ ಆಗ್ತಾ ಇದೆ. ಓಕೆ, ದೇವ್ರ ಮೇಲಿನ ಭಕ್ತಿಯಿಂದ ನಡೀತಾ ಇರುವಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ, ಹೆಸರು ಸುಭಾಷ್ ಅಂತ. ಸುಭಾಷ್ ಹೆಬ್ರಿ ಅವರು ಹುಬ್ಬಳ್ಳಿಯಲ್ಲಿ ಉದ್ಯೋಗದಲ್ಲಿರುವವರು. ಉದ್ಯೋಗಕ್ಕೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಲ್ಲಿ ಉದ್ಯೋಗದಲ್ಲಿರುವವರು. ಅಲ್ಲಿ ರಿಸೈನ್ ಲೆಟ್ರನ್ನು ಕೊಟ್ಟು ತಂಗಿಯ ಮದುವೆ ಬಂದವರು. ತಂಗಿಯ ಮದುವೆ ಮುಗಿಸಿ ಧರ್ಮಸ್ಥಳಕ್ಕೆ ತೀರ್ಥಯಾತ್ರೆ ಹೊರಟಿದ್ದಾರೆ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಬಗ್ಗೆ ಏನು ಹೇಳ್ತೀರಿ? ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡುವಂಥದ್ದು ಏನಿಲ್ಲ, ಒಂದು ಒಳ್ಳೆ ಭಕ್ತಿ ಇದೆ ದೇವರ ಮೇಲೆ. ನಾ ಅಪಾರವಾದ ಭಕ್ತಿನೂ ಇಡಲ್ಲ. ಅಂದರೆ ಭಕ್ತಿ ಅಂದರೆ ಎಷ್ಟಿರ್ಬೇಕು ಅಷ್ಟು ಮನಸ್ಸಲ್ಲಿದೆ. ನನಗೋಸ್ಕರ ನಾನು ಯಾವತ್ತೂ ಕೇಳಲ್ಲ, ಯಾವ ದೇವ್ರ ಹತ್ರ ನಾನು ಏನೂ ಕೇಳಲ್ಲ ಇದುವರೆಗೂ. ಇನ್ನು ನಮ್ಮ ಅಣ್ಣ, ನನ್ನ ತಂಗಿ, ಇವ್ರು ಹಂಗಂತರ ಜೀವ ಇದ್ದಂಗೆ, ಅಣ್ಣ ತಂಗಿ ಇಬ್ಬರು. ಅವರೆಲ್ಲ ಅಂದರೆ ನನ್ನ ಲೈಫೇ ಇಲ್ದಂಗೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಂದರೆ ಅವ್ರಿಗೋಸ್ಕರ ಬೇಕಾದ್ ಮಾಡ್ತಾ ಇರ್ತೀನಿ ನಾನು. ಅವ್ರು ನಿಮಗೋಸ್ಕರ ಕೇಳ್ತಾ ಇರ್ತಾರೆ? ಅವ್ರು ಏನೂ ಕೇಳಲ್ಲ. ಅವ್ರು ನನಗೆ ಹಾಂ, ಅದು ಕೇಳ್ತಾ ಇರ್ತಾರೆ, ತುಂಬ ಕೇಳ್ತಾ ಇರ್ತಾರೆ. ನಂಗೆ ಲಾಸ್ಟ್ ಟೈಮ್ ಇಲ್ಲೊಂದು ಸ್ವಲ್ಪ ಕಣ್ಣಿಗೆ ಕಲ್ಲು ಬಡ್ದಿತ್ತು. ನಮ್ಮ ತಂಗಿ ಒಂದು ಹರಕೆ ಹೊತ್ಕೊಂಡಿದ್ದಾಳಂತೆ. ಅವಳು ಅಂದ್ಕೊಂಡಿರಲ್ಲ ಅವಳು ಹರಕೆ ಹೊತ್ಕೋತಾಳಂತ. ಏನೋ ಗೆಂಡ ಸೇವೆ ಕೊಡ್ತೀನಿ ಅಂತ ಅವಳು ಹರಕೆ ಹೊತ್ಕೊಂಡಿದ್ದಾಳೆ. ತಂಗಿ? ಹಾಂ, ತಂಗಿ. ಅವಳು ನನ್ನ ಅಂದಮೇಲೆ ತುಂಬ ಜೀವ ಇದ್ದಾರೆ. ಅಣ್ಣನೂ ಅಷ್ಟೇ, ಅಣ್ಣ ತಂಗಿ ಇಬ್ಬರು ಜೀವ ಇದ್ದಾರೆ. ನಾನು ಅವ್ರ ಮೇಲೆ ಹಂಗೆ ಇದ್ದೀನಿ. ಅವರಿಬ್ಬರು ನನ್ನ ದೊಡ್ಡಮ್ಮನ ಮಕ್ಕಳು, ನನ್ನ ಸ್ವಂತ ಅಲ್ಲ. ಅದು ಅಟ್ಯಾಚ್ಮೆಂಟ್ ಆಧಾರ ಇದೆ ನಮ್ಮ ಚಿಕ್ಕ ವಯಸ್ಸಿಂದನೂ. ಒಬ್ರನ್ನೊಬ್ರು ಬಿಟ್ಕೊಡಲ್ಲ ನಾವು, ಏನೇ ಆಗಲಿ. ಇದು ಸುಭಾಷ್ ಅವರ ಮಾತು. ಬಹಳ ವಿಶೇಷತೆ ಇದೆ. ತನ್ನ ತಂಗಿ ಅಂದರೆ ದೊಡ್ಡಮ್ಮನ ಮಗಳ ಮದುವೆ ಆಗಬೇಕು ಅಂತ ಹೇಳಿ ಹರಕೆ ಹೊತ್ತಿದ್ರು. ಮದುವೆ ಆಗೋದು ಮಾತ್ರವಲ್ಲ, ಎಲ್ಲವೂ ಕೂಡ ಯಾವುದೇ ವಿಘ್ನಗಳಿಲ್ಲದೆ ಆಗಬೇಕು, ಸುಖಾಂತಿ ಆಗಬೇಕು, ಎಲ್ಲವೂ ಚೆನ್ನಾಗಾಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ಕೊಂಡಿದ್ರು. ನನ್ನ ತಂಗಿ ಈಗ ಚೆನ್ನಾಗಿರಬೇಕು, ಮದುವೆ ಅಂತೂ ಬಹಳ ಉತ್ತಮವಾಗಿ ಆಗಿದೆ, ಭಾವನೂ ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನನ್ನ ತಂಗಿ ಜೀವನದಲ್ಲಿ ಬಹಳ ಚೆನ್ನಾಗಿರಬೇಕು, ಅವರು ನೆಮ್ಮದಿಯಿಂದ ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆರಾಧನೆಯನ್ನು ಮಾಡುತ್ತಾ ಪಾದಯಾತ್ರೆಯಲ್ಲಿ ಸಾಗ್ತಾ ಇದ್ದಾರೆ. ಸುಭಾಷ್ ಅವರ ಎಲ್ಲ ವಿಷಯಗಳು ಈಡೇರಲಿ. ಅವರು ತಿರುಪತಿಗೆ ಹೋಗಿ ಬಂದಿದ್ದಾರೆ ಅನ್ನುವಂಥದ್ದಿದೆ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನನಗೋಸ್ಕರ ಅಲ್ಲ, ನನ್ನ ಆಪ್ತರಿಗೋಸ್ಕರ, ನನ್ನ ತಂಗಿ ಅಣ್ಣನಿಗೋಸ್ಕರ ನಾನು ಹರಕೆ ಕಟ್ಕೊಳ್ಳೋದು ಅನ್ನುವಂಥದ್ದನ್ನು ಭಾಳ ವಿಶೇಷವಾಗಿ ಹೇಳ್ತಾರೆ. ಈ ವಿಶೇಷತೆಯನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಜೊತೆಗೆ ಇವರ ಈ ಪಾದಯಾತ್ರೆಗೆ ಶುಭವಾಗಲಿ, ನಿರಂತರವಾಗಿ ಸಾಗಿ, ನಿಮ್ಮ ಅಂದುಕೊಂಡಂತಹ ಆಸೆ ಆಕಾಂಕ್ಷೆಗಳು ಈಡೇರಲಿ ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ನಾರಾವಿ.